ಸೇತುವೆ ಮೇಲೆ ನೀರು ಹರಿದ ಪರಿಣಾಮ ನದಿಯಾಚೆ ಸಿಲುಕಿಕೊಂಡ ವಿದ್ಯಾರ್ಥಿಗಳನ್ನು ಜೆಸಿಬಿ ಮೂಲಕ ನದಿ ದಾಟಿಸಿದ ಘಟನೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ನಲ್ಲಿ ನಡೆದಿದೆ. ಕಳೆದ 4 ದಿನಗಳಿಂದ ಇಲ್ಲಿ ನಿರಂತರ ಮಳೆ ಸುರಿತಾ ಇದ್ದು ಹಳ್ಳದಲ್ಲಿ ನೀರಿನ ಪ್ರಮಾಣ ಹೆಚ್ಚಳ ಆಗಿತ್ತು. ಇದರಿಂದ ಶಾಲೆಗೆ ಹೋಗಿದ್ದ ವಿದ್ಯಾರ್ಥಿಗಳು ಸೇತುವೆಯ ಇನ್ನೊಂದು ದಿಕ್ಕಿನಲ್ಲಿ ಬಾಕಿಯಾಗಿದ್ರು. ಈ ವೇಳೆ ಮಕ್ಕಳನ್ನ ಜೆಸಿಬಿಯ ಮೂಲಕ ಸೇತುವೆ ದಾಟಿಸಲಾಗಿತ್ತು. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಒಪರಟ್ಟಿ ಮಾಲದಿನ್ನಿ ಗ್ರಾಮದ ನಡುವೆ ಈ ಸೇತುವೆ ಇದ್ದು ಕಳೆದ 50 ವರ್ಷಗಳಿಂದ ಸೇತುವೆ ಎತ್ತರಿಸಲು ಬೇಡಿಕೆ ಇಡಲಾಗ್ತಾ ಇದ್ದು ಇದುವರೆಗೂ ಯಾವುದೇ ಪರಿಣಾಮ ಬೀರಿಲ್ಲ. ಮಳೆ ಜೋರಾಗಿ ಬಂದಾಗ ಸೇತುವೆ ಮೇಲೆ ಈ ರೀತಿ ನೀರು ಹರಿಯಲು ಆರಂಭಿಸಿದ್ರೆ ಕನಿಷ್ಠ 1-2 ದಿನ ಇದೇ ಪರಿಸ್ಥಿತಿಯಲ್ಲಿ ಇರುತ್ತೆ. ಹೀಗಾಗಿ ಸೇತುವೆಯಲ್ಲಿ ಸಂಚಾರ ಸಂಪೂರ್ಣ ಸ್ಥಗಿತವಾಗುತ್ತೆ. ಇದೀಗ ಜೆಸಿಬಿ ಇದ್ದ ಕಾರಣ ವಿದ್ಯಾರ್ಥಿಗಳು ಸೇಫ್ ಆಗಿ ಸೇತುವೆ ದಾಟಿದ್ದಾರೆ. ವಿದ್ಯಾರ್ಥಿಗಳು ಸಾಹಸ ಮಾಡಲು ಹೋಗಿದ್ದೆ ಆದಲ್ಲಿ ನೀರು ಪಾಲಾದ್ರೆ ಯಾರು ಹೊಣೆ ಅನ್ನೋದು ಸ್ಥಳೀಯರ ಜನರ ಪ್ರಶ್ನೆ. ಇದು ಶಾಲೆಯ ಮಕ್ಕಳಿಗೆ ತರಲಿಕ್ಕೆ